ನೋಡಿ, ತುಂಬೆ ಡ್ಯಾಮದ್ದು ಹಿಂದೆ 4 ಮೀಟರ್ ಇತ್ತು. ಅದನ್ನು ನಾನು ನನ್ನ ಅವಧಿಯಲ್ಲಿ 7.5 ಮೀಟರ್ ಮಾಡಿದೆ. ನನ್ನ ಲೆಕ್ಕದಲ್ಲಿ, ನನ್ನ ಹಿಂದಿನ ಅನುಭವ ಮತ್ತು ಶಾಸಕರ ಎಲ್ಲ ಅನುಭವದಲ್ಲಿ ಡ್ಯಾಮ್ನಲ್ಲಿ ನಮಗೆ ಸೋರ್ಸ್ ಏನಿದೆ, ಮೂಲ ಏನಿದೆ, ಅದು ಸಾಕಷ್ಟಿದೆ. ಆದರೆ ಅದರದ್ದು ಬಳಕೆ ಮಾತ್ರ ವೈಜ್ಞಾನಿಕವಾಗಿರಬೇಕು. ಅದಕ್ಕೋಸ್ಕರ ನಾನು ಏನು ಮಾಡಿದೆ, ಜಲಶ್ರೀ ಯೋಜನೆ ಅಂತ ಒಂದು ತಂದೆ. ಯಾಕೆಂದರೆ ನಮ್ಮಲ್ಲಿ ವಿತರಣೆಗೆ ಸುಮಾರು ವಿತರಣೆಯಲ್ಲಿ ನೀರು ಪೋಲಾಗ್ತಿದೆ. ನಮ್ಮ ಲೆಕ್ಕದಲ್ಲಿ ಒಂದು ಹತ್ತಿರ 45ರಿಂದ 50% ನೀರು ಸೋರಿ ಹೋಗ್ತಾ ಇದೆ. ಅದಕ್ಕೋಸ್ಕರ ನಾವು ಜಲಶ್ರೀ ಯೋಜನೆಯನ್ನು ತಂದೆವು. ಜಲಶ್ರೀ ಯೋಜನೆಯಲ್ಲಿ ಅದು 788 ಕೋಟಿ ರೂಪಾಯಿ ಯೋಜನೆ. ಮಂಗಳೂರಿನ ನಗರದಲ್ಲಿ ವಿತರಣೆ ಜಾಲವನ್ನು ವೈಜ್ಞಾನಿಕವಾಗಿ ಮಾಡುವುದು. ನೋಡಿ, ಅದನ್ನು ನಾನು ಮಂಜೂರು ಮಾಡಿಸಿದೆ 2017ರಲ್ಲಿ. ಇವತ್ತಿನವರೆಗೂ ಅದು ಸಂಪೂರ್ಣವಾಗಿ ಅದನ್ನು ಅನುಷ್ಠಾನ ಮಾಡಲಿಲ್ಲ. ಅದರಿಂದ ಏನಾಗ್ತದೆ, ಮೂಲದಿಂದ ಬರುವ ನೀರು ನಿಮಗೆ ಎಷ್ಟು ಪಂಪ್ ಮಾಡಿದರೂ 45-50% ಪೋಲಾಯಿತು. ಆಗ ನಿಮಗೆ ಎಷ್ಟು ಮೂಲ ಇದ್ದರೂ ಸಾಕಾಗೋದಿಲ್ಲ. ಯಾವಾಗ ನಾವು ಆ ವಿತರಣಾ ಜಾಲವನ್ನು ಸರಿಪಡಿಸ್ತೇವೋ ಆಗ ನಮಗೆ ಆ ನೀರು ಸದುಪಯೋಗ ಆಗಿ ಸರಿಯಾಗಿ ಉಪಯೋಗ ಆಗುತ್ತೆ. ಇಲ್ಲಿ ನಾವು ತಪ್ಪಿದ್ದೀವಿ. ಆದ್ದರಿಂದ ಇವತ್ತು ಏನು ಇವರು ಹೇಳ್ತಾರೆ ಅದು ಸಾಕಾಗೋಲ್ಲ, ರೇಷನಿಂಗ್ ಮಾಡ್ತೀವಿ, ಅದು ಕಾರಣ ಒಂದು. ಎರಡನೇದು, ಇದಕ್ಕಿಂತ ವರ್ಸ್ಟ್ ನೀರಿನ ಸಿಚುವೇಶನ್ ನಾನು ಕಂಡಿದ್ದೀನಿ. ನಾನು ಕಮಿಷನರ್ ಆಗಿದ್ದಾಗ 2001ರಲ್ಲಿ 2005ರಲ್ಲಿ ನೀರೇ ಇರಲಿಲ್ಲ. ಪರಿಸ್ಥಿತಿ ಅಷ್ಟು ಗಂಭೀರವಾಗಿತ್ತು. ಆದರೂ ನಾವು ಮಂಗಳೂರಿಗೆ ಮ್ಯಾನೇಜ್ ಮಾಡಿದ್ದೀವಿ. ಅಲ್ಲಿ ಗುಂಡಿ ತೋಡಿ ಮತ್ತಿಯನ್ನು ಮಾಡಿ ನಾವು ಮ್ಯಾನೇಜ್ ಮಾಡಿದ್ದೀವಿ. ಹಾಗಿರುವಾಗ ಈಗಲೇ ರೇಷನಿಂಗ್ ಮಾಡ್ತಾರೆ ಇವರು. ಅದರ ವಿತರಣೆಯಲ್ಲಿ ಎಲ್ಲಿ ತಪ್ಪಾಗಿದೆ ಅಂತ ನೋಡ್ತಾ ಇಲ್ಲ. ಎಷ್ಟು ಸಮಯ ರೇಷನಿಂಗ್ ಮಾಡ್ಬೋದು? ಆದ್ದರಿಂದ ಇದು ನೀರಿನ ಸರಬರಾಜಿದೆ ಅವೈಜ್ಞಾನಿಕವಾಗಿ ಮಾಡುತ್ತಿದ್ದಾರೆ. ಅಲ್ಲಿ ಸರಿಯಾದ ವ್ಯವಸ್ಥೆಗಳು ಸರಿಯಿಲ್ಲ. ಅದರಿಂದಲೇ ಈ ಸಮಸ್ಯೆ.